ಸೃಷ್ಟಿಗೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇರುವಂತಹ ಯುವ ಪ್ರತಿಭೆ ನಾರಾಯಣ್ ಶೆಟ್ಟಿ ಮುಂಡಾಜೆ ಅವರು ಇವರ ಆಸಕ್ತಿಗಳ ಬಗ್ಗೆ ಹಂಚ್ಕೊಳ್ತಾ ಇದ್ರು. ಹಾಗೇನೆ ಇವರ ಪ್ರತಿಭೆನ ತೋರಿಸುವಂತಹ ಮತ್ತೊಂದು ಬ್ಯೂಟಿಫುಲ್ ಆದ ವಿಡಿಯೋ ಇದೆ, ಅದನ್ನು ನೋಡ್ಕೊಂಬರೋಣ ಬನ್ನಿ. ಇದ್ರ ಬಗ್ಗೆ ಕೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ಲೈನ್ ಕಟ್ ಆಗಿದೆ. ಹಲೋ, ಕೇಳ್ತಿದ್ಯಾ? ಕೇಳ್ತಿದೆ ಮೇಡಮ್, ಹೇಳಿ. ಹೇಳಿ, ತಮ್ಮ ಹೆಸರು? ಹಲೋ, ನಂದು ಮೋಹನ್ ಅಂತ, ನಾನು ಸೋಮಂದಡ್ಕದಿಂದ ಮಾತಾಡೋದು. ಓಕೆ, ನಮ್ ಜೊತೆ ನಾರಾಯಣ್ ಶೆಟ್ಟಿ ಇದ್ದಾರೆ, ಮಾತಾಡ್ಸಿ. ಹಲೋ ಹಲೋ ಹಲೋ, ನಾರಾಯಣ್ ನಮಸ್ಕಾರ. ನಮಸ್ತೆ. ಮೋಹನ್ ಗೊತ್ತಾನ ಮೋಹನ್ ಚಂದ್ರ. ಹಾ, ಬನ್ನಿ. ಹಲೋ, ಪಲ್ಲೆ ಹಲೋ ಮೋಹನ್ ಅವ್ರೆ, ಕೇಳೊಂದುಂಡೆ. ಓಕೆ, ಲೈನ್ ಕಟ್ ಆಗಿದೆ, ಪರವಾಗಿಲ್ಲ, ಬೇಸರ ಮಾಡ್ಕೋಬೇಡಿ, ಇನ್ನೊಂದ್ಸಲ ಟ್ರೈ ಮಾಡಿ, ಖಂಡಿತವಾಗಿ ಮಾತಾಡಿಸ್ಬೋದು. ಎಸ್, ನಾವು ವಿಶ್ವಲ್ಸ್ ನೋಡ್ತಾ ಇದ್ವಿ, ಅದರಲ್ಲಿ ಒಂದು ಯಕ್ಷಗಾನ ಶೈಲಿಯಲ್ಲಿ ತಾವು ಹಾಡ್ತಾ ಇದ್ದೀರಾ, ಒಂದಷ್ಟು ವೇಷಗಳು, ಪಾತ್ರಧಾರಿಗಳು ಬಂದು ಕುಣಿದು ಹೋಗ್ತಾ ಇದ್ದಾರೆ. ಏನಿದು ಹೊಸ ಪ್ರಯೋಗನ? ಅದು ಗೀತ ರೂಪಕ ಅಂತ. ಈ ದೇವಿ ಮಹಾತ್ಮೆಯನ್ನೇ ಗೀತ ರೂಪಕ 1.5 ಗಂಟೆಯಲ್ಲಿ ನಾವು ರೂಪಕದಲ್ಲಿ ತೋರಿಸ್ತೇವೆ. ಗೀತ ರೂಪಕ ಕಂಟಿನ್ಯೂಸ್, ಅದರಲ್ಲಿ ರೆಸ್ಟ್ ಇಲ್ಲ. ಅದು ಮಾತಾಡ್ಲಿಕ್ಕಿಲ್ಲ, ಕಲಾವಿದರು ಮಾತಾಡ್ಲಿಕ್ಕಿಲ್ಲ, ಅರ್ಥಗಾರಿಕೆ ಇಲ್ಲ, ಅದರಲ್ಲಿ MC ಬರುತ್ತೆ ಒಂದೊಂದು. ತದನಂತರ ಹಾಡುದೇ, ಸ್ವಲ್ಪ ಕೂಡ ರೆಸ್ಟ್ ಇಲ್ಲ. 1.5 ಗಂಟೆ ಅದು ರೂಪಕ ಉಂಟು. ಅದರಲ್ಲಿ ದೇವಿ ಮತ್ತೆ ಮಹಿಷಮರ್ದಿನಿ, ಮಹಿಷಾಸುರ, ಚಂಡಮುಂಡರು, ರಕ್ತಬೀಜ, ಧೂಮ್ರಾಕ್ಷ ಎಲ್ಲರೂ ಬರ್ತಾರೆ. 1.5 ಗಂಟೆಯಲ್ಲಿ ದೇವಿ ಮಹಾತ್ಮೆಯನ್ನ ಒಂದು 1.5 ಗಂಟೆಗಳ ಕಾಲ ಒಬ್ಬರೇ ಹಾಡಿ ಭಾವಿಸಿದ್ದೀರಿ ನೀವು. ಓಕೆ, ಕೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಭವ್ಯಶ್ರೀ ಅಂತ ಹೇಳಿ, ಕಾಲೇಜ್ ಉಜಿರೆಯಿಂದ ಮಾತಾಡ್ತಾ ಇದ್ದೇನೆ. ಓಕೆ, ನಮ್ಮ ಜೊತೆ ನಾರಾಯಣ್ ಅವರಿದ್ದಾರೆ, ಬಹುಮುಖ ಪ್ರತಿಭೆ. ಹೌದು, ಮಾತಾಡ್ಸಿ.
ಮೇಡಮ್ ನಾನು ಅವ್ರ ಹತ್ರ ಅವರು ತುಂಬಾ ಭಜನೆ ಎಲ್ಲ ತುಂಬಾ ಕೇಳಿದ್ದೇನೆ ನಾನು ಅವ್ರದ್ದು. ಓಕೆ. ಅವ್ರ ಹತ್ರ ಈಗ ಹೀಗೆ ಒಂದು ಪವಮಾನ ಅಂತ ಹೇಳಿ ಸಾಂಗ್ ಅವ್ರು ಬಾರಿ ಚಂದ ಹೇಳ್ತಾರೆ. ಹೌದಾ? ತುಂಬಾ ಸಲ ಕೇಳಿದ್ದೇನೆ, ಅದನ್ನೊಂದು 2 ಲೈನ್ ಅವ್ರು ಹಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಖಂಡಿತವಾಗಿ ಹಾಡಿಸ್ತೀನಿ ಮೇಡಮ್. ಹೇಳಿ, ನೀವು ಇವರ ಇದೆಲ್ಲ ನೋಡಿದ್ದೀರಿ ಹಾಗಿದ್ರೆ, ಏನು ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರ್ತೀರಿ ಅಲ್ವಾ? ಹೌದು ಹೌದು. ಇವರ ಹಾಡ್ಗಾರಿಕೆ ಇಷ್ಟ ಆಗುತ್ತೆ ನಿಮ್ಗೆ? ಹೌದು. ಓಕೆ, ಏನ್ ವಿಶ್ ಮಾಡ್ತೀರಿ ಹೇಳಿ. ಅವರು ಯಕ್ಷಗಾನ ಶೈಲಿಯಲ್ಲೆಲ್ಲ ಹಾಡ್ತಾರೆ ಕೆಲವು ಭಕ್ತಿಗೀತೆಗಳನ್ನು, ಅದು ತುಂಬಾ ಚೆನ್ನಾಗಿರುತ್ತೆ ಕೇಳಲಿಕ್ಕೆಲ್ಲ. ನೋಡಿದ್ವಾ, ಇವತ್ತು ಹಾಡಿಸ್ತೀನಿ, ಕಾರ್ಯಕ್ರಮ ನೋಡ್ತಾ ಇರಿ. ಏನ್ ವಿಶ್ ಮಾಡ್ತೀರಿ ಕೊನೆಯದಾಗಿ? ಅವರಿಗೆ ಅವರ ಮುಂದಿನ ಜೀವನಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾನೆ ಮೇಡಮ್ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತಾಡಲಿಕ್ಕಾಗಿ. ಧನ್ಯವಾದ ನಿಮಗೆ. ಎಸ್, ಹೇಳಿದ್ರು ಏನು ಯಕ್ಷಗಾನ ಶೈಲಿಯಲ್ಲಿ ಹಾಡನ್ನು ಹಾಡ್ತೀನಿ ಅಂತ ಅಂದ್ಬಿಟ್ಟು, ಭಜನೆ ಹಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನಿಮ್ದು ಏನು ಸ್ವಂತ ಪ್ರಯೋಗನ ಹೇಗೆ ಅದು? ಹೌದು, ಇದು ರೂಪಕಕ್ಕೆಲ್ಲ ನಾವು ಯಕ್ಷಗಾನ ಶೈಲಿಯಲ್ಲಿ ತುಂಬಾ ಹಾಡ್ತೇವೆ. ಹೌದು. ಮತ್ತೆ ಈ ಎಲ್ಲ ಹಾಡು ಇದ್ರೆ ಅದನ್ನು ಯಕ್ಷಗಾನ ಶೈಲಿಯಲ್ಲಿ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಒಂದು ಟ್ರೈ ಮಾಡ್ಬೋದಾ? ಈಗ ಪವಮಾನ ಅನ್ನೋಂತ ಹಾಡು ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಾಲರ್, ಹೌದು ಅಲ್ವಾ? ಅದನ್ನು ಕೂಡ ಯಕ್ಷಗಾನ ಶೈಲಿಯಲ್ಲಿ ಹಾಡ್ತೀರಾ? ಅಲ್ಲ, ಅವರಿಗೆ ಯಕ್ಷಗಾನ ಶೈಲಿ, ಅವರು ಭಜನೆಯನ್ನ ಹೇಳಿದ್ರು. ಪವಮಾನ ಹಾಡ್ಬೋದಾ ಅವರಿಗಾಗಿ? ಹಾಡಿ ಕಾಲರ್ಗೋಸ್ಕರ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಬಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ದಹನ ಹೇಮ ಕಚ್ಚುಟ ಉಪವಿತ ಧರಿಪ ಮಾರುತ ಕಾಮಾದಿ ವರ್ಗ ರಹಿತ ಕಾಮಾದಿ ವರ್ಗ ರಹಿತ ವ್ಯೋಮಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಮ ಯಮಗೆ ನಿನ್ನಾರಾಧಿಪುದಗೆ ಕಾಮಿತಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರಮತಿಯನ್ನು ನೇಮಾನಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ದಹನ ಪ್ರಾಣಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಗಿರ್ವಾಣ ದೇವನರಿಗೆ ಜ್ಞಾನದನ ಪಾಲಿಪವರೆಣ್ಯ ಜ್ಞಾನದನ ಪಾಲಿಪವರೆಣ್ಯ ನಾನು ನಿರುತದಲ್ಲಿ ಏನೇನೆಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಮಿಸಗೊಡು ಇದು ಪಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ಪವಮಾನ ಪವಮಾನ. ಬಹಳ ಸೊಗಸಾಗಿತ್ತು. ಖಂಡಿತವಾಗಿ ನಿಮಗೆ ಫ್ಯಾನ್ಸ್ ಆಗೋದ್ರಲ್ಲಿ ಏನು ಎಷ್ಟೋ ಜನ ಫ್ಯಾನ್ಸ್ ಆಗಿರೋದ್ರಲ್ಲಿ ಯಾವುದೇ ಇದಿಲ್ಲ. ಅಂದರೆ ನಿಮ್ಮ ಅಂತ ಒಂದು ಅದ್ಭುತ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಪಾಡ್ದನ ಹಾಡ್ತೀರಿ, ಆಮೇಲೆ ನೆಕ್ಸ್ಟ್ ಲಾವಣಿಗಳನ್ನ ಹಾಡ್ತೀರಿ, ಅಲ್ಲ ಪ್ರತಿಯೊಂದು ಕೂಡ ಹಾಡ್ತೀರಿ. ನಮ್ಮಲ್ಲಿ ಸಮಯ ಬಹಳಷ್ಟು ಕಡಿಮೆ ಇದೆ ಇವಾಗ. ಸೊ ಅದರಲ್ಲಿ ನೀವು ಇವಾಗ ಎರಡೂ ಮಾಡಿ ತೋರಿಸ್ಬೇಕೇನಂತ ಹೇಳಿದ್ರೆ, ಒಂದು ನಾಯಿ ಟೈಪಲ್ಲಿ ನೀವು ಪ್ರಾಣಿಗಳ ಟೈಪಲ್ಲಿ ಮಿಮಿಕ್ ಮಾಡ್ತೀರಿ ಅನ್ನೋಂಥದ್ದು, ಅದನ್ನ ಮಾಡಿ ತೋರಿಸ್ಬೋದಾ? ಈಗ ನಾಯಿ ಮರಿಗೆ ಒಂದು ಕಲ್ಲು ಬಿಸಾಡಿದ್ರೆ ಆ ನಾಯಿ ಮರಿ ಯಾವ ರೀತಿ ಕಾಡ್ತಾನೆ, ಆಗ ನಾಯಿ ಮರಿ ಯಾವ ರೀತಿ ಬೊಬ್ಬೆ ಹಿಡಿತಾನೆ. ಸೊಗಸಾಗಿ ಮಾಡಿ ತೋರಿಸಿದ್ರಿ.
ಇನ್ನು ಲಾವಣಿ, ನಾನು ಕಾಯ್ತಾ ಇದ್ದೆ ಆಗಿಂದ ನಿಮ್ಮ ಹತ್ರ ಲಾವಣಿ ಹಾಡಿಸ್ಬೇಕು ಅಂದ್ರೆ. ಇದು ಈ ಕಡೆ ನಮ್ಮ ಕರಾವಳಿಯಲ್ಲಿ ಭಾಗದಲ್ಲಿ ತುಂಬಾನೇ ಕಡಿಮೆ ಅಲ್ವಾ, ಉತ್ತರ ಕನ್ನಡ ಭಾಗದಲ್ಲಿ ಲಾವಣಿಗಳನ್ನ ಕೇಳಿದೀವಿ ನಾವು, ನೋಡ್ತೀವಿ ಅಲ್ವಾ. ನೀವೊಂದು ಲಾವಣಿ ಹಾಡ್ಬೋದಾ? ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. JRMK ಅಂತ ಒಂದು ಬರ್ದಂತ ಒಂದು ಲಾವಣಿ ಇದೆ, ಅದನ್ನು ಹಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಪ್ರಥಮ ಪೂಜಿತ ದೇವಗಣಾಧಿಪ ವಂದಿಸಿ ಪೇಡುವೆ ಲಾವಣಿಯ, ಕೂಡಲ ಸಂಗಮ ದೇವರ ಧ್ಯಾನಿಸಿ ಮುಂದೇನ ಹೇಳುವೆ ಲಾವಣಿಯ. ಈ ಕಲಿಕಾಲದಿ ಭಾರತ ದೇಶದಿ ಬಾಲೆರ ನಡೆನುಡಿ ಅತಿಯಾಯ್ತು, ಇಂದಿನ ನಡೆನುಡಿ ಹಾಳಾಯ್ತು, ಧರ್ಮದ ಮೂಲವೇ ಅಳಿದೋಯ್ತು, ಮರ್ಮವ ತಿಳಿದ ಸತ್ಯ ಶರಣರಿಗೆ ವರ್ಣನೆ ಮಾಡಲು ಬರದೋಯ್ತು, ವರ್ಣನೆ ಮಾಡಲು ಬರದೋಯ್ತು. ವರುಷಕ್ಕೆ ಹೊಸ ಹೊಸ ಬೆಡಗಿನ ನೂತನ ಫ್ಯಾಷನ್ ಬಂದೋಯ್ತು, ಹಳೆ ಶೃಂಗಾರ ಮಾಸೋಯ್ತು, ನವ ಶೃಂಗಾರ ಅತಿಯಾಯ್ತು, ನಿತ್ಯ ನೇಮಿಗಳ್ ಸತ್ಯ ಶರಣರಿಗೆ ಉತ್ತಮ ಕಾಲವೇ ಇಲ್ಲವಾಯ್ತು, ಉತ್ತಮ ಕಾಲವೇ ಇಲ್ಲವಾಯ್ತು. ತೀರ್ಥಯಾತ್ರೆಗೆಂದು ಪಾಪವ ಕಳೆಯಲು ದೇವರ ಗುಡಿಯಲು ಹೋಗುವರು, ಮನದೊಳು ಕ್ರೋಧವ ಬಿಡದಿಹರು, ಮದ ಅಹಂಕಾರದಿ ಮೆರೆಯುವರು, ಮೋಹ ಪಾಶದೊಳ್ ದೇವರ ಮರೆತು ಅಂದದ ಹುಡುಗಿಯರ ನೋಡುವರು, ಅಂದದ ಹುಡುಗಿಯರ ನೋಡುವರು. ಮಾತೃಪಿತೃಗಳ ಅಪ್ಪನೆ ಇಲ್ಲದೆ ಪ್ರೇಮದಾಟವ ಬೆಳೆಸುವರು, ಒಪ್ಪಿಗೆ ಕಾಗದ ಭರಿಸುವರು, ಹಾರಗಳಾಕುತ ನವ ದಂಪತಿಗಳು ರಿಜಿಸ್ಟರ್ ಮ್ಯಾರೇಜ್ ಆಗುವರು, ರಿಜಿಸ್ಟರ್ ಮ್ಯಾರೇಜ್ ಆಗುವರು, ರಿಜಿಸ್ಟರ್ ಮ್ಯಾರೇಜ್ ಆಗುವರು. ಓಕೆ, ತುಳುನಾಡಿನವರಾಗಿ ನಾವು ಪಾಡ್ದನ ಮರಿವಾದಲ್ವಾ, ಪಾಡ್ತನದ ಸೊಗಸು ನಿಂಬಾಯಿಂದ ಒಂದು ಕಲ್ಕೊಡ ಕಲ್ಲುರ್ಟಿ ಅಂತ ಒಂದು ಅದರ ಒಂದು ಪಾರ್ದನ ಹಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಲನ ನಾಟ್ಯಗೂ ಏನಂಡ ಪೋತೆ ಪಂಡಲೆ ಗಟ್ಟ ಮಿತ್ತಿದು ಮೇಲಾಸಿ ಮೇಗುಯೇ ಡೆನ್ನ ಡೆನ್ನ ನಾಡೆನ್ನ ಡೆನ್ನ 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 ನಾಡೆನ್ನ ಡೆನ್ನನುಯೇ ಅಣ್ಣನು ತೋಡು ವಂಜಾದಾನೆ ಪಂಡಲೆ ಪೋವು ಪೋವನ್ವೇ ಪೋತಲೆ ಕಲಮಾ ಜವತೆ ಡೆನ್ನ ಡೆನ್ನ ನಾಡೆನ್ನ ಡೆನ್ನ 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 ನಾಡೆನ್ನ ಡೆನ್ನನುಯೇ ಪೆಟ್ಟೆ ಮೇಲಪಿ ಸೀರೆ ದಾನೆ ತುತಲೆ ಕರಡಿಗೆ ಮೇಲಪಿ ಬಂಗಾರು ದಾನೆ ದಿಯಲೆ ಡೆನ್ನ ಡೆನ್ನ ನಾಡೆನ್ನ ಡೆನ್ನ 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 ನಾಡೆನ್ನ ಡೆನ್ನನುಯೇ ಮುಂದೆ ಗುಜೈನ ಬಟ್ಟು ದಾನೆ ದಿಯಲೆ ಪೋವು ಪೋವನ್ವೇ ಪೋತಲೆ ಕಲಮಾ ಜವತೆ ಡೆನ್ನ ಡೆನ್ನ ನಾಡೆನ್ನ ಡೆನ್ನ 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 ನಾಡೆನ್ನ ಡೆನ್ನನುಯೇ. ತುಂಬಾ ಚೆನ್ನಾಗಿತ್ತು. ಕೊನೆಯದಾಗಿ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ತಂದೆ ನಾನು 10-17 ವರ್ಷ ಇರುವಾಗ ತೀರಿ ಹೋಗಿದ್ದಾರೆ. ತಾಯಿ ಇದ್ದಾರೆ, ಸ್ವಲ್ಪ ಹುಷಾರಿಲ್ಲ, ಎದೆ ನೋವು ಮತ್ತು ಸ್ವಲ್ಪ ಗಂಟ್ಲಲ್ಲಿ ಒಂದು ಗಂಟ್ಲೆ ದೊಡ್ಡದಿತ್ತು, ಅದನ್ನೆಲ್ಲ ಆಪರೇಷನ್ ಮಾಡಿದ್ದಾರೆ. ತಾಯಿಗೆ ಸಹ ತುಂಬಾ ಖುಷಿ ನಾನು ಈ ಹಾಡುವುದರಲ್ಲೆಲ್ಲ. ಖಂಡಿತವಾಗಿ ನಿಮ್ಮ ಹೆತ್ತ ತಾಯಿ ಕೂಡ ನಾನು ನಮಸ್ಕಾರ ತಿಳಿಸ್ತೀನಿ. ಇಷ್ಟೊಂದು ಪ್ರತಿಭೆನ ಒಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಇಲ್ಲಿ ಕೂತಿದ್ದೀರಿ, ನಾಳೆ ಅಷ್ಟೆತ್ತರಕ್ಕೆ ಬೆಳಿಬೇಕು, ನಿಮ್ಗೆ ಒಂದು ಒಳ್ಳೆ ಫ್ಯೂಚರ್ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕನಸುಗಳನ್ನ ಹಂಚ್ಕೊಂಡಿದ್ದೀರಿ, ತುಂಬ ಧನ್ಯವಾದ ನಿಮಗೆ. ವೀಕ್ಷಕರ, ಇವತ್ತಿನ ಯುವಶ್ರೀ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ನಾರಾಯಣ್ ಶೆಟ್ರ ಬಹುಮುಖ ಪ್ರತಿಭೆ ಅಥವಾ ಅವರ ಆಸಕ್ತಿಗಳನ್ನ ನೋಡಿದ್ವಿ. ಈ ಸಾಧಕ ಇನ್ನಿಷ್ಟು ಎತ್ತರಕ್ಕೆ ಬೆಳೀತಾರೆ, ಇದು ನಮ್ಮ ಆಶಯ. ನಿಮ್ಮ ಆಶೀರ್ವಾದವು ಈ ಯುವಕನ ಮೇಲಿರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಯುವ ಪ್ರತಿಭೆ ಜೊತೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.